ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 1ರಂದು ಆಚರಿಸಲ್ಪಡುವ ಕನ್ನಡ ರಾಜ್ಯೋತ್ಸವದ ಕುರಿತು ಶುಕ್ರವಾರ ಸಭೆ ನಡೆಸಲಾಯಿತು. ತಾಲೂಕಿನ ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಎಲ್ಲಾ ಸಂಘಟನೆಗಳ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಕೆ ಪಾಟೀಲ, ಕಳೆದ 2 ವರ್ಷಗಳ ಕೊರೋನಾ ಸಂಕಷ್ಟ ಪರಿಸ್ಥಿತಿಯಿಂದಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಅತ್ಯಂತ ಸರಳವಾಗಿ ಆಚರಿಸಲಾಗಿತ್ತು. ಆದರೆ ಈಗ ಆ ಕಷ್ಟಗಳೆಲ್ಲ ಕಳೆದು ಸಂಕಷ್ಟ ಪರಿಸ್ಥಿತಿ ದೂರವಾಗಿದ್ದು, ಈ ಬಾರಿ ನವೆಂಬರ್ 1ರಂದು ನಡೆಯುವ ನಾಡ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸೋಣ ಎಂಬುದಾಗಿ ಅವರು ಕನ್ನಡ ಪರ ಸಂಘಟನೆಗಳಿಗೆ ಸೇರಿದಂತೆ ಎಲ್ಲ ಸಂಘಟನೆಗಳಿಗೂ ತಿಳಿಸಿದರು. ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಕ್ಷೇತ್ರದ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್, ನಗರಸಭೆ ಪೌರಾಯುಕ್ತರು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ನಗರಸಭೆ ಸದಸ್ಯರು ಸೇರಿದಂತೆ ನಗರದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂಬುದಾಗಿ ತಿಳಿಸಿದ ಅವರು, ಈ ಕನ್ನಡ ರಾಜ್ಯೋತ್ಸವದಂದು ತಾಲೂಕು ಕಚೇರಿ ಸೇರಿದಂತೆ ನಗರದ ಎಲ್ಲಾ ಪ್ರಧಾನ ರಸ್ತೆಗಳನ್ನು, ಸರ್ಕಾರಿ ಕಚೇರಿಗಳನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಬೇಕು. ಅಲ್ಲದೆ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೂ ಕನ್ನಡ ಬಾವುಟವನ್ನು ಕಡ್ಡಾಯವಾಗಿ ಹಾರಿಸಬೇಕು ಎಂಬುದಾಗಿ ತಿಳಿಸಿದರು. ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಸಿದ್ಧತೆಯ ಜವಾಬ್ದಾರಿಯನ್ನ ಒಂದೊಂದು ಇಲಾಖೆಗೆ ವಹಿಸಲಾಯಿತು. ಕನ್ನಡ ನಾಡು ನುಡಿಗಾಗಿ ಹೋರಾಡಿದ ಕನ್ನಡ ಪರ ಹೋರಾಟಗಾರರನ್ನು, ಕನ್ನಡ ಪರ ಸಂಘಟನೆಗಳ ಮುಖಂಡರು, ಕವಿಗಳು ಹಾಗೂ ಸಾಹಿತಿಗಳನ್ನು ಈ ದಿನ ಸನ್ಮಾನಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಸನ್ಮಾನಿತ ಗಣ್ಯರು, ಸ್ವತಂತ್ರ ಹೋರಾಟಗಾರರಿಗೆ ಸನ್ಮಾನಿಸಲು 100 ಮಣಿಸರ ಹೂಮಾಲೆ, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಹಿರಿಯೂರು ಇವರು ತಮ್ಮ ಸಿಬ್ಬಂದಿಯೊಂದಿಗೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕ್ರಮ ವಹಿಸಬೇಕೆಂದು ಸರ್ವಾನುಮತದಿಂದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹೋರಾಟಗಾರರು ಕಡಿಮೆ ಇದ್ದಾರೆ, ಕನ್ನಡ ಸಂಘಟನೆ ಹೋರಾಟಗಾರಿದ್ದಾರೆ, ಅವರು ಆ್ಯಡ್ ಮಾಡಿದ್ದೀವಿ. ಅದರಲ್ಲೇ 100 ಬೇಕು, ಮತ್ತು ಅವರು 100 ಏನು ಕೊಡ್ತಾರೆ ಅವರು, ಅದೇ 12 ಬರಬೇಕು. ಅವರು ಅದನ್ನು ಪಟ್ಟಿ ತಗೊಳ್ಬೇಕು. ಕಳೆದ 2 ದಶಕ 3 ದಶಕದಿಂದ ಕನ್ನಡ ಸಂಘಟನೆಗಳಿಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪ್ರಾಮಾಣಿಕ ಹೋರಾಟ ಮಾಡಿದ್ರು. ಅವರು ಯಾವುದೇ ಪ್ರಶಸ್ತಿ ಸ್ಪರ್ಧೆ ಇರ್ಬೋದು, ಯಾವುದೇ ಪಾಲ್ಪೋಸ್ಟ್ ಸ್ಪರ್ಧೆ ಇರ್ಬೋದು, ಬಟ್ ಅವರು ಗುರುತಿಸಿದ್ರೆ ದಯವಿಟ್ಟು ಒಂದು 25 ಜನ ಪಟ್ಟಿ ಕೊಡಿ. ಆ ವೇದಿಕೆ ಮೇಲೆ ಒಂದು ಅವ್ರು ಹಾರ ಕೊಟ್ಟರೆ ನಾನು ಪ್ರಶಸ್ತಿ ಮಾಡಿಸ್ಕೊಡ್ತೀನಿ, ಏನು ಸಮಸ್ಯೆ ಇಲ್ಲ, ಕೊಡೋದು. ಈ ಸಭೆಯಲ್ಲಿ ಗೈರು ಹಾಜರಾದ ಅಧಿಕಾರಿಗಳ ಮೇಲೆ ಗರಂ ಆದ ತಾಲೂಕು ತಹಶೀಲ್ದಾರ್, ಗೈರು ಹಾಜರಾದ ಮುಖ್ಯ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಸಿಬ್ಬಂದಿ ವರ್ಗಕ್ಕೆ ಆದೇಶಿಸಿದರು. ನಾಡಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೆ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಂತೆ ತಹಶೀಲ್ದಾರ್ ಆದೇಶಿಸಿದರು. ಈ ಸಭೆಯಲ್ಲಿ ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗಭೂಷಣ್, ವಾಣಿ ಕಾಲೇಜಿನ ಪ್ರಾಂಶುಪಾಲರಾದ ಧರಣೇಂದ್ರಯ್ಯ, ರೈತ ಮುಖಂಡ ಕೆಸಿ ಹೊರಕೇರಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ಗೋ ಬಸವರಾಜ್, ಟಿವಿ ನಾರಾಯಣ, ತಾಲೂಕು ಅಧ್ಯಕ್ಷ ಉದಯ ಶಂಕರ್, ಕಾರ್ಯದರ್ಶಿ ದಾದಾಫೀರ್ ಸೇರಿದಂತೆ ತಾಲೂಕಿನ ಕನ್ನಡ ಪರ ಸಂಘಟನೆಗಳು ಹಾಗೂ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನಾವು 5 ಜನ ಮುಟ್ಟಿಸ್ತೀವಿ, ಕಮಿಟಿ ಮಾಡಿಕೊಂಡು ಸಮಾಜ ನಾವು ಕೊಟ್ಬಿಟ್ಟು 5 ಜನ 40 ವರ್ಷಗಳ ಪ್ರಾಯದಲ್ಲಿ 20 ವರ್ಷ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಆಚರಣಾ ಕಾರ್ಯಕ್ರಮದಲ್ಲಿ 500 ಬಾವುಟ, 150 ಶಾಲು ವ್ಯವಸ್ಥೆ ಮಾಡುವಂತೆ. ಬಾವುಟ ನರ್ಮಲ್ ಶಾಲಾ ತುಂಬಾ ಕಾಸ್ಟ್ಲಿ ಇದೆ, ಸಾಮಾನ್ಯ ಕಾಸ್ಟ್ಲಿ ಇದೆ. ಎಷ್ಟು ವಿಶೇಷ ಅಂತ ನಮ್ಮ ಬಸವರಾಜ್ ಅವರು ಹೇಳಿದ್ರು. ನಿಜ, ಯಾರು ಸಹ ಅಧಿಕಾರಿಗಳ ಕೈವಾಗಿರ್ಬೋದು ಅಥವಾ ಅಂದ್ರೆ ಅವರ ಸ್ವಂತಕ್ಕೋಸ್ಕರ ಅಲ್ಲ, ನಾಡು ನುಡಿಗೋಸ್ಕರ ಅಧಿಕಾರಿಗಳ ಮೇಲೆ ಅಥವಾ ಈ ಒಂದು ನಾಡು ನುಡಿ ವಿಚಾರವಾಗಿ ಖಡಕ್ ಆಗಿ ಹೇಳುವಂತ ವ್ಯಕ್ತಿಗಳು ನಮ್ಮ ತಹಸೀಲ್ದಾರ್ ಸರ್. ಪ್ರತಿಯೊಂದು ತಾಲೂಕಲ್ಲೂ ಇಂಥ ಒಬ್ಬ ಅಧಿಕಾರಿಗಳು ಬಂದ್ರೆ ನಿಜಕ್ಕೂ ಅಲ್ಲಿ ನಾಡ ಹಬ್ಬಗಳು ಬಹಳ ವಿಜೃಂಭಣೆ ಜೊತೆ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ನಾಡಿಗಳು ಸಹ ಎಂದು ಅದ್ರ ಬಗ್ಗೆ ಗೊತ್ತಿದ್ದಲ್ಲೂ ಸಹ ನನ್ನ ನಾಡನ್ನ ನಾನು ಕಟ್ಟಬೇಕು, ನನ್ನ ನಾಡನ್ನ ಉಳಿಸ್ಕೋಬೇಕು ಅನ್ನೋದನ್ನ ಪ್ರತಿ ಒಂದು ಹೆಜ್ಜೆಗೂ ಅವನು ಸರಿಪಡಿಸ್ಲಿಕ್ಕೆ ನನ್ನ ಒಂದು ದೃಷ್ಟಿ ಇವರು ಮಾತನ್ನು ಕೇಳಿದ್ರೆ ನನಗೆ ವರ್ಷ ಅಂತ ಹಳೆ ಬರೋಕ್ಕೆ ಹೋಗ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಮಾಡ್ಬೇಕು, ನಮ್ಮ ಸಜೆಷನ್ ತಗೊಂಡು ನಮ್ಮ ಗೈಡ್ಲೈನ್ಸ್ ಮೇಲೆ ನೀವು
ಧ್ವಜಸ್ತಂಭ ಅಲಂಕಾರ ಮಾಡ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ಏನಾಗಿದ್ರೆ ನಮ್ಮನ್ನ ನೀವು ಭೇಟಿ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡಿ, ನಾವು ಹೇಳ್ತೀವಿ.